ಅಗ್ರಜರನು ಕಂಡು ದುಃಖದಿಂದಿರುವ ಮಾತೆಯನು ದುಃಖದಿಂದಿರುವ ಮಾತೆಯನು ನೋಡಿ ರಾಮೆ ತನ್ನ ತಗ್ಗವನಿಲ್ಲ ಅಮ್ಮೇರ ಹೀರೆ ಆಶೀರ್ವಾದ ಕೊರದು ದೂರದ ಬೇಲಿ ಬಿಟ್ಟೋಗು ಆ ಗಣಪತಿ ದೇವರುಡ ಪರಸ ವಿದ್ಯಾಭ್ಯಾಸ ಮಂತ್ರಬಡಾಲಿ ಏನನ್ನ ಗಣಪತಿ ಕೊರ್ನಾಳಿ ಅಮ್ಮೇರ ಗಣಪತಿ ದೇವರೊಟ್ಟು ಪರಸ ವಿದ್ಯಾ ಮಂತ್ರ ನಿಪ್ಪುಡಗ ಆ ಗಣಪತಿ ದೇವರ ಕೈಗಿದ್ರೆ ಪರಸನು ನಮಗೆ ರಾಮ ನಿಕ್ಕು ಕೊರ್ಪೆ ಮಾಡಿದ್ವಿ ಎನ್ನ ಕೈಗೆ ಕೊರಿಸಾತಗೆ ರಾಮ ಸ್ವರ ಕೇಂದ್ರಿ ನೇರವಾತ ಕೈಲಾಸಗಳು ಆಶ್ರಮಕ್ಕೆ ಬತ್ತೆ ಅಪ್ಪಾಜಿ ಆಶ್ರಮ ಬತ್ತು ತೂಡ ವಿಚಿತ್ರ ತೋಜನುಂಡು ಒಂದು ಮೇಯ್ಟೆ ಎನ್ನ 4 ಜನ ಫಲ ಅಡಿಕಲಿ ಈ ಭೂಮಿದ ಮೇಲೆ ಸಹಿತ ಬುರ್ದಾರಿ ಆ ಮೇಯ್ಟ್ ತೂಂಡ ಎನ್ನ ಪೆದಿಯಪ್ಪೆ ಕನ್ನಡಿ ಕಣ ನೀರು ತುಂದಲರಿ ಈರನ್ನು ತೂಂಡ ಪ್ರಳಯ ಕಾಲ ರುದ್ರನಂತೆ ಕೋಪಡುಲ್ಲರು ಆಮೇಲೆ ರಾಮೆ ಕೇಳುന്നിಲ್ಲ ಅಣ್ಣನಕ್ಕನ ಸಾವಿಗೂ ಕಾರಣನಾದ ಅಪ್ಪನ ದುಃಖಕ್ಕೂ ಕಾರಣ ಅಂತಿರೋ ಈರ್ನ ರೋಷಕ್ಕೂ ಸತ್ಯ ಎನ್ನ ಕಾರ ಮೊದಲಿಡುವಂತದ್ದು ದಾಯಗಳೆತ್ತರೂ ಬಪ್ಪ ಬರ್ಬಿಡಂಚಿನ ಎನ್ನ ಲೆಪ್ಪದಾಯಿ ಪ್ರಶ್ನೆಗೆ ನಂದುಲ್ಲ ಸತ್ಯ ನಿನ್ನ ಮೋನೇನು ತುಮಗ ಸಂತೋಷ ಆಗ್ಬಿಡು ಬಾಲೆ ದಾಯಿ ಸಂತೋಷ ಅಂದು ನಿನ್ನನ್ನು ಲೆಪ್ಪುಡೋದೊಂದಂಡ ಅವರ್ತಿಂಕಂದು ಯಾವಡದ್ರ ಉದ್ದೇಶ ಆವಡುತ್ತಂದು ನಡೆದಿ ಬೇಲ ಆವಡು ಅಂದು ಬಾಲೆ ಯಾದ ಬೇಲ ಆವಡು ಬಲ್ಲೆ ನಿನ್ನಡ ಆಪುಡಂಚಿನ ಬೇಲ ಆವಡುತ್ತಂದು ಆ ಯಾನ ಬಣ್ಣಿನಂಚಿನ ಬೇಲೆ ಮಲ್ಪೆ ಬಣ್ಣಿನಂಚಿನ ಭಾಷಣ ಕೊರುವ
ಮಗೆ ರಾಮನ ಮಿತ್ತು ಈರಿಗೆ ಭರವಸೆ ಇದ್ದೆ ಈರ ಪಂಡ್ರ ಬೇಲಣ ಮನ್ಪೆ ಬಂಡದು ಈರಿಗೆ ಭಾಷೆ ಕೊರಳೆ ಭಾಷೆ ಮಾಡೆ ರಾಮ ಏಪಳ ಪಾತ್ರಕ್ಕೆ ತಪ್ಪಣ ಎತ್ತು ಈರು ಪಂಡ್ರ ಬೇಲನು ಮಣ್ಪರಗೆ ತಯಾರಾತೆ ಒಂದು ವೇಳೆ ಈರು ಪಂಡ್ರ ಬೇಲನು ಮಣ್ಪ ಬರ್ತಗು ಆ ಸೃಷ್ಟಿಕರ್ತ ಬ್ರಹ್ಮೆ ಅಥವಾ ವೈಕುಂಠವಾಸಿ ನಾರಾಯಣೆ ಆ ಲಯಕರ್ತ ಪರಮೇಶ್ವರನ ಬತ್ತಲ್ಲ ಈರ್ನ ಮಗೆ ರಾಮೆ ಲೆಕ್ಕೋಗಿದೆ ಪುಣೆತ್ತು ಅಂದರೆ ಕೈ ತುಂಬಿಕೊಂಡು ಬಲೆ ಈರು ಪಂಡ ಬೇಲನು ಯಾನು ಮಣ್ಪೆ ನಿನ್ನಟ ಭಾಷಣದ ತೊನ್ನವು ನಿನ್ನ ಮಿತ್ತ ಎಂಕ ಸಂಶಯ ಉಂಡು ಮನ್ಪಿನಂಚಿನ ಉದ್ದೇಶ ಏನು ಪಂಡಿನಂಚಿನ ಬೇಲನು ಈ ಕ್ಷಣಾರ್ಥನು ಮಲ್ಪ ಪಂಪಿನಂಚಿನ ನಂಬಿಕೆ ಎಂಕುಂಡು ದಾಯ ಭಾಷಿಕ ತಂದೆ ಓ ಈ ಅನು ಪಂಡಿನಂಚಿನ ಬೇಲನ್ನು ಮಲ್ಪಿನಂಚಿನ ಸಂದಪಟ್ಟು ಒಂಜಿ ಒತ್ತಡಗಳ ಒಂಜಿ ಬಲಾತ್ಕಾರಗಳ ಈ ಒಳಗಾಯರಬಲ್ಲಿ ಆ ಕಾರಣಗಾತ್ರ ನಿನ್ನ ಭಾಷೆನದೆ ತೊಂಡೆ ಬಾಲೆ ಈರು ಪಣ್ಣ ಬೇಲವು ಐನು ಮಣ್ಪೇನು ಪೊಳ್ಳೆ ದುಂಬು ಪಿರವು ತೂಡ ಪತ್ತಿನಂಚಿನ ಪರಶುಡು ಅಲ್ಲ ನಿನ್ನ ಅಮ್ಮನ ತರಡು ತಿಂಗಳು ಬಂಜಿಡು ತುಂಬುದು ಪತ್ತನೇ ತಿಂಗಳು ಲೋಕದ ಬಲ್ಪುತ್ತ ಜರಂದ್ರ ಅಪ್ಪನ ತರಗಡ್ಪಡೆ ರಾಮೇ ಅಮ್ಮೆರೆ ಕೊರನ ಪಾತ್ರಗ ಬಿಡಾದು ತರಗಡ್ಪೆ ತರಗ